ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನ್ನಿತ ಮಲ್ಲ ಸುದ್ದಿಲು ಕುಡ್ಲಡು ಓಟುದ ಸುಧಾರಣಾ ಕ್ರಮದ ಬಗೆಟ್ಟು ಪಾತ್ರಕತೆ ಜಾತಿ ವೇಷ ಭಾಷೆ ಗಡಿ ನೀರು ಒಬ್ಬೇ ಭೇದ ಭಾವಗೂ ಬಜಿ ರಾಜಕಾರಣಿಲು ಅಪರಾಧಿ ಪಂಡ ಸರಿಯತ್ತು ದೆಟ್ಟು ಮಾತಿರ್ನಲ್ಲ ತಪ್ಪುಂಡು ವಿಶ್ವೇಶ್ವರ ಹೆಗಡೆ ಕಾಗೇರಿ ಕುಡ್ಲದ ಬೆಲ್ಲಾವ್ ಜಿಲ್ಲಾ ಆಸ್ಪತ್ರೆಗೆ ಕರ್ನಾಟಕ ಬ್ಯಾಂಕ್ ಹಿಡಿದು ಸರ್ಜಿಕಲ್ ಮೈಕ್ರೋಸ್ಕೋಪ್ ಸಾಧನ ಇತ್ತದ ಮಟ್ಟದ ತಂತ್ರಜ್ಞಾನ ಸಾಧನೆಲೆಡ್ದು ಕಣ್ಣದ ಆರೈಕೆಡು ಗೋಡಾಯಿನಾಥ್ ಬುಳಿಚುಲು ಸಾಸಾದ ಮಹಾಬಲೇಶ್ವರ ಎಂಎಸ್ ಕುಡ್ಲಾ ಪಡೀಲ್ದ ಟೊಯೋಟಾ ಕಂಪನಿದ ಶೋರೂಮ್ಗಳು ಹೊಸ ಮಾದರಿ ಬೊಕ್ಕ ತಂತ್ರಜ್ಞಾನದ ಟೊಯೋಟಾ ಗ್ಲಾನ್ಸಾ ಕಾರ್ ಬಿಡುಗಡೆ ಕುಡ್ಲದ ಎಂಆರ್ಪಿಎಲ್ ಸಂಸ್ಥೆಗೆ 25 ವರ್ಷದಿಂಜಿನ ಲೆಕ್ಕಡು ಕೃಷ್ಣಾಪುರ ಕೈಕಂಬದ ಎಂಆರ್ಪಿಎಲ್ ಆಸ್ಪತ್ರೆಡು ನೆತ್ತೆರ್ದಾನ ಶಿಬಿರ. ವಾರ್ತೆದ ವಿವರ ಜಾತಿ ವೇಷ ಭಾಷೆ ಗಡಿ ನೀರು ಇಂಚ ಭೇದಭಾವ ಉಂಡಾಯಿನೆಟ್ಟು ಬಜಿ ರಾಜಕಾರಣಿಲು ಅಪರಾಧಿಲು ಪಂಡ ಸರಿಯತ್ ನೆಟ್ಟು ಮಾತಿರ್ನಲ ತಪ್ಪುಂಡು ವಿಧಾನಸಭೆತ ಸಭಾ ಗುರಿಕಾರ್ಯರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಪಂತೆರು ಕುಡ್ಲದ ಪುರಭವನುಡು ಶುಕ್ರವಾರ ನಡತಿನ ಓಟುದ ಸುಧಾರಣಾ ಕ್ರಮ ಪಾತ್ರಕತೆ ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂದು ಆರ್ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕುಡ್ಲಾ ಮಹಾನಗರ ಪಾಲಿಕೆ ಎಸ್ಡಿಎಂ ಕಾಲೇಜ್ ಜಿಲ್ಲಾ ವಾಣಿಜ್ಯೋದ್ಯಮ ಸಂಘ ಬೊಕ್ಕ ವಿಶ್ವವಿದ್ಯಾನಿಲಯದ ಒಟ್ಟು ಸೇರಿಗೆಡು ಓಟುದ ಸುಧಾರಣಾ ಕ್ರಮದ ಬಗೆಟ್ಟು ಪಾತ್ರಕತೆ ಕಾರ್ಯಕ್ರಮ ಶುಕ್ರವಾರ ಕುಡ್ಲದ ಪುರಭವನೋಡು ನಡೆತಂಡು. ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆ.ವಿ. ಪಾತೆರ್ದು ಓಟುಡು ಓಟುದ ಗುರುತು ಚೀಟು ಏತು ಮುಖ್ಯ ಆದುಪುಂಡು ಇತ್ತದ ಜವಣ ಜವಂದಿ ಓಟರ್ ಐಡಿ ಮಲ್ಪವನೌಲು ಏತು ಆಲಸ್ಯ ತೋಜಾವುದುಲ್ಲೆರು ಬೊಕ್ಕ ಪ್ರಜಾಪ್ರಭುತ್ವದ ವ್ಯವಸ್ಥೆದ ಉಲಯಿ ಸೇರೋನೆರೆ ಜವಣ ಜವಂದಿ ಏತು ಪಿರಜಾರುಂದುಲ್ಲೆರುಂದು ಪನ್ಪುನೇತ ಬಗೆಟ್ಟು ಮಾಹಿತಿ ಕೊರಿಯರು. ಪ್ರತಿ ಸಲ ಎಲೆಕ್ಷನ್ ನಡೀತಾ ಇರಬೇಕಾದಾಗ ಒಂದು 70-75% ಮತದಾನ ಆದ್ರೆ ಸಾಕಪ್ಪ ಅನ್ನೋ ಒಂದು ವ್ಯವಸ್ಥೆ ಇದರೊಳಗಡೆ ಇದೆ. ಅದರಲ್ಲೂ ಕೂಡ ಯಾರು ಯಂಗ್ ವೋಟರ್ಸ್ ಇದ್ದಾರೆ, ನ್ಯೂ ವೋಟರ್ಸ್ಗಳಿದ್ದಾರೆ, ಅವರೆಲ್ಲರೂ ಕೂಡ 18 ವರ್ಷ ತುಂಬಿದ ತಕ್ಷಣವೇ ನಾವು ಡ್ರೈವಿಂಗ್ ಲೈಸೆನ್ಸ್ ತಗೊಂತೀವಿ, ಪ್ಯಾನ್ ಕಾರ್ಡ್ ಅನ್ನ ತಗೊಂತೀವಿ, ಬೇರೆ ಬೇರೆ ಇದನ್ನ ತಗೊಂತೀವಿ. ಆದ್ರೆ ವೋಟರ್ಸ್ ಕಾರ್ಡ್ ಅನ್ನ ತಗೊಳೋದಕ್ಕೆ ಇರುವಂತಹ ಅದನ್ನ ಪ್ರೆಷರೈಸ್ ಮಾಡುವಂಥದ್ದು ಮತ್ತೆ ಎಲ್ಲೋ ಒಂದು ಯಂಗರ್ ಜನರೇಷನ್ ಅವರು ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ಇನ್ವಾಲ್ವ್ ಆಗಕ್ಕೆ ಆಗುವಂತಹ ಕೆಲವೊಂದು ಅವರ ಒಂದು ಅಪ್ರೆನ್ಷನ್ಸ್ ಗಳನ್ನ ಈ ಮುಕ್ತ ಒಂದು ಸಂವಾದದೊಳಗಡೆ ಶೇರ್ ಮಾಡ್ಕೊಳ್ಳೋದ್ರ ಮುಖಾಂತರ ಆ ವ್ಯವಸ್ಥೆಯನ್ನ ಹೇಗೆ ಸುಧಾರಣೆ ಮಾಡಬೇಕು ಅನ್ನುವಂತ ಒಂದು ಪ್ಲಾಟ್ಫಾರ್ಮ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯ ವಿಧಾನಸಭೆತ ಸಭಾ ಗುರಿಕಾರ್ಯರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಪಾತೆರ್ದು ಲೋಕ ವಾಮತ್ತ ಕ್ಷೇತ್ರಲೇಡು ಅಭಿವೃದ್ಧಿ ತೂತುಂಡ ಆ ಮಾತಾ ಕ್ಷೇತ್ರಲೇಡ್ಲ ಭಾರತೀಯರು ನಮ್ಮ ಉಲ್ಲ ಒಂದು ನಮ್ಮ ಪೆರ್ಮೆ ಪಡೆಪುನ ವಿಚಾರ ಇಂದೆಕ ಮಾತ ನಮ್ಮ ಶ್ರೇಷ್ಠ ಸಂವಿಧಾನ ಕಾರಣ ಕೊರೋನಾ ಬತ್ತಿನ ಪೊರ್ತು ನಮ್ಮ ಮೋದಿಯರ್ನ ಕಾರ್ಯವಿಧಾನ ತೂತ ದುಂಬರಿನ ದೇಶ ಉತ್ಪತ್ತಿ ಮಲ್ತಿನಂಚನೆ ನಮ್ಮಲ ಲಸಿಕೆ ಉತ್ಪತ್ತಿ ಮಲ್ತದು ಧರ್ಮಗು ಕೊರ್ದು ಸೀಕನು ಪತ್ತಡಿದಿತ್ತು ಜಾತಿ ವೇಷ ಭಾಷೆ ಗಡಿ ನೀರು ಇಂಚ ಭೇದ ಭಾವ ಉಂಡಾತಂಡು ಇಂದೆಕ್ ಬರವು ಕಾರಣನ ಅತ್ ಕುಟುಂಬ ವ್ಯವಸ್ಥೆದ ಸಡಿಲ ಪನ್ಪುನವು ವಿಶ್ಲೇಷಣೆಗೆ ಬುಡ್ನ ಸಂಗತಿ ಇಂದೆಟ್ ಬಜಿ ರಾಜಕಾರಣಿಲು ಅಪರಾಧಿಲು ಪಂಡ ಸರಿಯತ್ ನಮ್ಮ ಮಾತ ತಪ್ಪುಡುಲ್ಲ ಅಂಚಾದು ಮಾತಿರ್ಲ ಜವಾಬ್ದಾರಿருந்து ವಿಶ್ವೇಶ್ವರ ಹೆಗಡೆ ಕಾಗೇರಿ ಪಂಡಿರು. ಸಾಮಾನ್ಯರು ಇವತ್ತು ಒಬ್ಬ ಜನಪ್ರತಿನಿಧಿ ಆಗೋದಕ್ಕೆ ಅವಕಾಶ ಇದೆ ಅಂತ ಆದ್ರೆ ಅದು ಸಂವಿಧಾನದ ಶ್ರೇಷ್ಠತೆಯೇ ಅದಕ್ಕೆ ಅದರ ಕೊಡುಗೆಯೇ ಅದಕ್ಕೆ ಕಾರಣ. ಹಾಗಾಗಿ ನಮ್ಮ ಸಂವಿಧಾನವನ್ನ ನಾವು ಬಹಳ ಅಭಿಮಾನ ಹೆಮ್ಮೆ ಗೌರವದಿಂದ ನಾವು ಅದನ್ನು ಸ್ಮರಿಸಿಕೊಳ್ಳಬೇಕು. ಸಮಾಜದ ಸ್ಥಿತಿ ಶಾಸಕಾಂಗದ ದೃಷ್ಟಿಯಲ್ಲಿ ಏನಾಗಿದೆ, ಶಾಸಕಾಂಗ ಏನಾಗಿದೆ, ಈ ವ್ಯವಸ್ಥೆಗೆ ಏನೆಲ್ಲ ಕಾರಣಗಳಿದೆ ಅಂತ ನೋಡಿದಾಗ ಚುನಾವಣೆಗಳು ಬಹಳ ಪ್ರಮುಖವಾದಂತ ಒಂದು ಅಂಶ, ಬಹಳ ಪ್ರಮುಖವಾದಂತ ಒಂದು ಭಾಗ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ವ್ಯವಸ್ಥೆಗಳು ನಿಜವಾಗಿ ಪ್ರಜಾಪ್ರಭುತ್ವದ ಹಬ್ಬ, ಸಂಭ್ರಮ. ಅದು ಎಲ್ಲಾ ಚುನಾವಣೆಗಳು ಸಹ ಅದೊಂದು ಸಂಭ್ರಮದ ಹಬ್ಬದ ಸಂದರ್ಭಗಳು. ಆದರೆ ಇವತ್ತು ಚುನಾವಣೆಗಳು ಇವತ್ತು ಏನಾಗಿದೆ ಅನ್ನೋದನ್ನ ನೋಡ್ತಾ ಇದ್ದೇವೆ. ಚುನಾವಣೆಗಳೇ ಮುಂದಿನ ಎಲ್ಲ ವ್ಯವಸ್ಥೆಗಳ ಭ್ರಷ್ಟತೆಗೆ ಮತ್ತು ಮೌಲ್ಯ ಆದರ್ಶದ ಅಧಪತನಗಳಿಗೆ ಕಾರಣ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಲ್ಲ ಅನ್ನುವಂತಹ ಸ್ಥಿತಿಗಳನ್ನ ಇವತ್ತು ನಾವು ಬಂದಿದ್ದೇವೆ. ಶಾಸಕರು ವೇದವ್ಯಾಸ್ ಕಾಮತ್, ಮೇಯರ್ ಪ್ರೇಮಾನಂದ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯತೂರ್ನ ಅಧಿಕಾರಿ ಡಾಕ್ಟರ್ ಕುಮಾರ್ ಪಾತ್ರಕತೆ ಕಾರ್ಯಕ್ರಮ ಮುಟ್ಟಿದ್ದರು.
ಇತ್ತದ ಮಟ್ಟದ ತಂತ್ರಜ್ಞಾನಡು ಸಂಶೋಧನೆ ಆಯ್ನ ಸಾಧನೆ ನಡೆದು ಕಣ್ಣದ ಆರೈಕೆಡು ಬೋಡಾಯ್ನಾತ್ ಬುಳಿಚಿಲು ಸಾಧ್ಸಾದ ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕರು ಮಹಾಬಲೇಶ್ವರ ಎಂಎಸ್ ಪಂತೆರು. ಕರ್ನಾಟಕ ಬ್ಯಾಂಕ್ದು ಕುಡ್ಲದ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಗೆ ಒದಗಾಯಿನ ಸರ್ಜಿಕಲ್ ಮೈಕ್ರೋಸ್ಕೋಪ್ ಸಾಧನ ಉದಿಪನ ಮಲ್ತದು ಅರ್ಪ ತೆರಿಯರು. ಕುಡ್ಲದ ಕೆಎಂಸಿ ಆಸ್ಪತ್ರೆದ ಕಣ್ಣದ ವಿಭಾಗ ಬೊಕ್ಕ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆದ ಜತೆ ಸೇರಿಗೆಡು 11 ಲಕ್ಷ ರೂಪಾಯಿ ಖರ್ಚಿಡು ಕರ್ನಾಟಕ ಬ್ಯಾಂಕ್ ವೆನ್ಲಾಕ್ ಆಸ್ಪತ್ರೆಗೂ ಕೊರ್ನ ಇತ್ತೆದ ಮಟ್ಟದ ಸರ್ಜಿಕಲ್ ಮೈಕ್ರೋಸ್ಕೋಪ್ ಸಾಧನದ ಉದಿಪನ ಕಾರ್ಯಕ್ರಮ ಶುಕ್ರವಾರ ಕಾಂಡೆ ವೆನ್ಲಾಕ್ ಆಸ್ಪತ್ರೆಡು ನಡೆತಿಂಡ. ಕರ್ನಾಟಕ ಬ್ಯಾಂಕ್ ಆಡಳಿತ ನಿರ್ದೇಶಕರು ಬೊಕ್ಕ ಸಿಇಒ ಮಹಾಬಲೇಶ್ವರ ಎಂಎಸ್ ಉದಿಪನ ಮಲ್ತದು ಎಡ್ಡೆಪ್ಪು ಬೈಕೇರು. ಇತ್ತೆ ನಮ್ಮ ಕತ್ತಲೆಡ್ದು ಬೊಲ್ಪುಗೂ ಸಾಗುಡಾತಂಡು. ಇತ್ತದ ಮಟ್ಟದ ತಂತ್ರಜ್ಞಾನಡು ಸಂಶೋಧನೆ ಆಯ್ನ ಸಾಧನೆ ನಡೆದು ಕಣ್ಣದ ಆರೈಕೆಡು ಬೋಡಾಯ್ನಾತ್ ಬುಳಿಚಿಲು ಸಾಧ್ಸಾದ. ಸರ್ಕಾರಿ ಆಸ್ಪತ್ರೆಡು ಇಂಚಿನ ಸಾಧನ ಗಳಸದು ಕಮ್ಮಿ ಬೆಲೆಟ್ ಜನಸಾಮಾನ್ಯರೆಗ್ಲ ಸೇವೆ ತಿಕ್ಕೆರೆ ಉಂಡು ಪಂಡಿರು. But I was really pleasantly surprised to see about 2-3 doctors coming from Venlag Hospital. I think Madam Dr. Anita had come at that time. I didn't wanted actually to trouble the doctors. That was the reason why I said you just send the request. Let me look into that. But you were so kind enough to spare your good time, came to my cabin and handed over that particular request. I think on the same day, very next day, we had given the sanction also. And frequently I was inquiring with my PRO, Mr. Srinivas, what had happened, whether this was not yet delivered. Because I know each and every day, if it comes one day in advance, you can do a lot of surgery. When I was just entering into this hospital, I inquired with Dr. Rajesh Naik. He said that every day, that means I think you are conducting it once in a week, twice a week. And every day, minimum 15 surgeries are happening as of now. That's a great achievement. I am very pleased that this machine is very effectively used, number one. Number two, it is in the good hands of you. So that is the real purpose, and I am really satisfied and very happy. And as rightly pointed out earlier, this hospital and Karnataka Bank is very closely not only associated but also knitted. So whenever you come with any request, I know pretty well that you don't come for any of your personal requests. This is for the society, and I am also in that particular same job, serving the society. So it's a good combination, and it should be a winning combination for the rest of the people of the society. That's a very interesting and very important thing for all. ವೆನ್ಲಾಕ್ ಆಸ್ಪತ್ರೆದ ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ಸದಾಶಿವ ಶಾನ್ ಬೋಪಾತಿರ್ದು ಇತ್ತದ ಮಟ್ಟದ ಸಜ್ಜಿದ ವ್ಯವಸ್ಥೆ ಮತ್ತು ಕೊರ್ನೆಕ್ ಕರ್ನಾಟಕ ಬ್ಯಾಂಕ್ಗೂ ಎಡ್ಡೆಪ್ಪ ಬೈಕದು ಸೊಲ್ಮೆ ಸಂದಾಯರು. Helping Venlag Hospital since many years. That is while starting the dialysis unit, and even during COVID times they have donated thousands of PPE kits, and now a prestigious Zeiss ophthalmic microscope costing more than 10 lakhs has been donated. I sincerely thank MD and the CEO of Karnataka Bank, Shri Mahabaleshwar Rao, and all the functionaries for helping Venlag Hospital in serving the poor and the needy. And on this occasion, I also thank Dean KMC, Dr. Krishnan, and all the faculties for helping District Venlag Hospital in serving the poor. ಕೆಎಂಸಿ ಆಸ್ಪತ್ರೆದ ಆಪ್ತಮಾಲಜಿ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಅಜಯ್ ಕಾಮತ್, ಐಎಂಎ ಕಾರ್ಯಂತಿಯರು ಡಾಕ್ಟರ್ ಸದಾನಂದ ಪೂಜಾರಿ, ಕರ್ನಾಟಕ ಬ್ಯಾಂಕ್ದ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಶ್ರೀನಿವಾಸ ದೇಶಪಾಂಡೆ, ಡಾಕ್ಟರ್ ರಾಜೇಶ್ ನಾಯಕ್, ಡಾಕ್ಟರ್ ಅನಿತಾ, ಡಾಕ್ಟರ್ ಸೌಮ್ಯ ಕಾರ್ಯಕ್ರಮಟ್ಟು ಪಾಲ್ಗೊಂಡಿದ್ದರು. ಗ್ಯಾಸ್ ಬೆಲೆ ಏರ್ತೆಗೂ ಕೇಂದ್ರದ ಮಿತ್ತು ಭಾರಿ ವಿರೋಧ ತೋಜಾಯ್ನ ಬೆಳ್ತಂಗಡಿ ತಾಲೂಕು ಬಂದಡ್ಕದ ಸಿದ್ದಿಕ್ ಪನ್ಪುನ ಜವಣೆ ಗ್ಯಾಸ್ ಸಿಲಿಂಡರ್ದ ಸುತ್ತ ಸೂಕೋರ್ದು ಅಪಾಯದ ಪ್ರತಿಭಟನೆ ಸಾಹಸ ಮಲ್ತಿದ್ದರು. ದೇನು ತುಯರೆ ಸೇರಿದಿನ ಜನಕ್ಲೆಗೆ ಭಾರಿ ಪೋಡಿಗೆ ಆದಿತ್ತಲು.
ಗ್ಯಾಸ್ ಬೆಲೆ ಏರ್ತೆಗೆ ವಿರೋಧ ತೋಜಾದು ಬೆಳ್ತಂಗಡಿ ತಾಲೂಕುದ ಬಂದಡ್ಕದ ಜವಣೆ ಒರಿ ಪ್ರತಿಭಟನೆದ ಪುದರಡು ಅಪಾಯದ ವಿಚಿತ್ರ ಸಾಹಸ ಪ್ರದರ್ಶನ ಮಲ್ತಿನ ಸಂಗತಿ ನಡೆತದುಂಡು ಒರಿಯಾದೆ ಪ್ರತಿಭಟನೆ ನಡಪಾಯಿನ ಬಂದಡ್ಕದ ಜವಣೆ ಸಿದ್ದಿಕ್ ಗ್ಯಾಸ್ ಸಿಲಿಂಡರ್ ಸುತ್ತುಡು ಸೂಪೊತ್ತಾದು ಕೇಂದ್ರ ಸರ್ಕಾರದ ಮಿತ್ತು ಏವ್ರ ತೋಜಾದಿರು ಸಿಲಿಂಡರ್ ದ ಮೇಲುಗ್ಲ ಸೂಕೊರ್ದು ಅವಳು ಸೇರ್ದಿತ್ತಿನಕ್ಲಿನು ಹೊರಕ ಪೋಡಿಪಾದೆರು ಏಪ ಎಂಚಿನ ಆಪುಂಡ ಗ್ಯಾಸ್ ಸಿಲಿಂಡರ್ ಪುಡದು ರಟ್ಟುಂಡ ದಾನ್ಯಾವು ಇಂಚ ಅವಳು ಇತ್ತಿನಕ್ಲು ಮಾತ ಪೋಡಿತೊನ್ನಂಚ ಪ್ರತಿಭಟನೆದ ಸ್ಥಿತಿಗತಿ ಇತ್ತಲು ದೇಶದೋರ್ಮೆಡು ರಾಷ್ಟ್ರೀಯ ರಾಜಮಾರ್ಗದ ಟೋಲ್ ಗೇಟ್ ಸುಂಕ ಏರ್ತಿಂಡು ನೂದೆಟ್ಟು ₹1 ದಾತಿ ಏರಾದೆರು ಸುರತ್ಕಲ್ ಎನ್ಐಟಿಕೆ ಟೋಲ್ ಗೇಟ್ ಕೂಡ ಒಂಜಿ ವರ್ಷಗೂ ಸುಂಕದೆತ್ತೊನ್ನೆಕ್ ಟೆಂಡರ್ ಲೇದಿರು ದೇಶದೊರ್ಮೆಡು ರಾಷ್ಟ್ರೀಯ ರಾಜಮಾರ್ಗದ ಟೋಲ್ ಗೇಟ್ ಸುಂಕ ಏರ್ದುಂಡು ನೂದೆಟ್ಟು ಒರ್ಮದಾತಿ ಏರಾದೆರು ಸುರತ್ಕಲ್ ಎನ್ಐಟಿಕೆ ಟೋಲ್ ಗೇಟ್ ಕೂಡ ಒಂಜಿ ವರ್ಷಗೂ ಸುಂಕದೆತ್ತೊನ್ನೆಕ್ ಟೆಂಡರ್ ಲೇದುಂಡು ಶುಕ್ರವಾರದ್ದು ಕರಾವಳಿ ಒಟ್ಟು 6 ಟೋಲ್ ಪ್ಲಾಜಾಡ್ ಸುಂಕದ ಹೊಸ ಬಿಲೆ ಜಾರಿಗೆ ಬೈದುಂಡು ಎನ್ಐಟಿಕೆ ಬೊಕ ಬ್ರಹ್ಮರಕೋಟ್ಲು ಟೋಲ್ ಗೇಟ್ ಲೇಡ್ ಸುಂಕ ಏರ್ದು ಲೈಸೆನ್ಸ್ ಹೊಸತಾತುಂಡು ನವಯುಗ ಕಂಪನಿ ತೂವೊಂದುಪ್ಪುನ ತಲಪಾಡಿ ಹೆಜಮಾಡಿ ಸಾಸ್ತಾನ ಟೋಲ್ ಗೇಟ್ ಲೇಡ್ ಗಾಡಿಲಿನ ಸುಂಕ ನೂದೆಟ್ಟು ಒರ್ಬೆತಾತು ಏರ್ದಿನಂದು ಟೋಲ್ ಪ್ಲಾಜಾ ಗುತ್ತಿಗೆದ ಪ್ರತಿನಿಧಿ ತೆರಿಪಾದಿರು ಈ ದುಂಬು ಸುರತ್ಕಲ್ ಟೋಲ್ ಗೇಟ್ ಅವೈಜ್ಞಾನಿಕ ಅವೆನು ದೆಪ್ಪಾವುಡೊಂದು ಜನಪ್ರತಿಭಟನೆ ಜೋರಾದಿತ್ತು ಅಂಚಾದ ಅವೆನು ಎನ್ಎಂಪಿಎಗ್ ಜಾಗಿ ಬದಲ್ಪಡೊಂದು ಸಂಸದರು ನಳಿನ್ ಕುಮಾರ್ ಕಟೀಲ್ ಕೇಂಡೊನ್ನೆಕ್ ಒತ್ತೊಂದಿರು ನನ್ನ 8 ಕಿಲೋಮೀಟರ್ ಅಂತರಡು ಟೋಲ್ ಪ್ಲಾಜಾ ಒಪ್ಪೊಂಡೊಂದು ಕೇಂದ್ರ ಸಾರಿಗೆ ಮಂತ್ರಿ ನಿತಿನ್ ಗಡ್ಕರಿ ಪಂಡದಿತ್ತರು ವರ್ಷಗೂ 41 ಕೋಟಿ 5 ಲಕ್ಷ ರೂಪಾಯಿದ ಟೆಂಡರ್ಗ್ ಅರ್ಜಿಲೆ ಇದ್ದಂಡು ಸುಳ್ಯ ತಾಲೂಕು ಸಂಪಾಜಕೈತಲು 10 ದಿನ ದುಂಬು ರಾತ್ರಿಡು ಇಲ್ಲೊಂಜೇಕು ಪೊಗ್ಗುದು ಬಂಗಾರ್ ಪದ್ದೆ ಬೊಕ್ಕ ಕಾಸು ದರೋಡೆ ನಡಪಾಯಿನ ಹಾಸನ ಜಿಲ್ಲೆದ ಬೊಕ್ಕ ತಮಿಳುನಾಡ್ದ 4 ಆರೋಪಿಲಿನ ಸುಳ್ಯದ ಪೊಲೀಸರು ಪತ್ತಿದರು ಸುಳ್ಯ ತಾಲೂಕು ಸಂಪಾಜೆ ಕೈತಲು 10 ದಿನ ದುಂಬು ರಾತ್ರಿದ ಪೊರ್ತು ಅತ್ಯಾರ್ಪತ್ತೊಂದು ಇಲ್ಲೊಂಜೆಕ ಪೊಗ್ಗುದು ಅವಲಿತ್ತಿನ ಕ್ಲಿನ್ ಪೊಡಿಪಾದು ಬಂಗಾರ್ ಬೊಕ್ಕ ಕಾಸರಟ್ಟಾಯಿನ ಕೇಸಿನ ನಾಡ್ಪತ್ತಿನ ಪೊಲೀಸರು ದರಡಿಕೋರರನ್ನು ಪತ್ತಿದರು ಗ್ರಾಮದ ಚಟ್ಟೆಕಲ್ಲು ಪನ್ಪುನವಲು ಅಂಬರೀಶ್ ಪನ್ಪುನರ್ನ ಇಲ್ಲಡೆ ಮುಸ್ಕುಪಾಡ್ನಕ್ಲು ಪೊಗ್ಗುದು ದರೋಡೆ ಮಲ್ತಿದಿತ್ತೇರು 1,80,000 ರೂಪಾಯಿ ಬೊಕ್ಕ 53 ಗ್ರಾಂ ಬಂಗಾರ ಪದ್ದೆ ದರೋಡೆ ಮಲ್ತಿದಿತ್ತೇರು ಈ ಬಗೆಟ್ ಆಶಾ ಪನ್ಪುನಾರು ಸುಳ್ಯ ಪೊಲೀಸ್ ಸ್ಟೇಷನ್ ದೂರು ಕೊಡ್ದಿತ್ತೇರು ವೇತನೆ ಪೊಲೀಸ್ ಕೂಟ ಕಟ್ಟದು ಆರೋಪಿಲನ್ನು ಪತ್ತರೆ ಬಲೆ ಬೀಜಿದಿತ್ತೇರು ಆರೋಪಿಲನ ಬಗೆಟ್ ಮಾಹಿತಿ ತೆಗೆದು ತಮಿಳುನಾಡುದ ಮೂಲದ 38 ವರ್ಷದ ಕಾರ್ತಿಕ್ ಹಾಸನ ಜಿಲ್ಲೆ ಚಿಕ್ಕಬೋನಹಳ್ಳಿದ 33 ವರ್ಷದ ಯದುಕುಮಾರ್ ಹಾಸನ ಜಿಲ್ಲೆ ವಿದ್ಯಾನಗರದ 26 ವರ್ಷದ ದೀಕ್ಷಿತ್ ತಮಿಳುನಾಡು ಧರ್ಮಪುರಿ ಪತ್ತನೂರು ಪೆರುಂಬುಳದ 40 ವರ್ಷದ ನರಸಿಂಹನ್ ಮೊಕ್ಲಿನ ಪೊಲೀಸರು ಪತ್ತಿದಿರ ದರೋಡೆ ಮಲ್ತಿನ ಕಾಸುಡು 20,000 ರೂಪಾಯಿ ದರೋಡೆಗೆ ಗಳಸ್ತಿನ ಗಾಡಿ ಬೊಕ್ಕ 5 ಮೊಬೈಲ್ ಫೋನ್ಲಿನ ಸ್ವಾಧೀನಗೂ ದೆತ್ತೊಂದಿರು ಬಾಕಿ ಆರೋಪಿಲಿನು ಕಾಸು ಬೊಕ್ಕ ಬಂಗಾರ ನಾಡು ಪತ್ತೆರೆ ಬಾಕಿ ಉಂಡು ಹೊಸ ಮಾದರಿ ಬೊಕ್ಕ ತಂತ್ರಜ್ಞಾನದ ಟೊಯೋಟೋ ಗ್ಲಾನ್ಸಾ ಕಾರ್ ಕುಡ್ಲಾ ಪಡೀಲ್ದ ಟೊಯೋಟಾ ಕಂಪನಿ ಶೋರೂಮುಡು ಬಿಡುಗಡೆ ಆಂಡು ಸಿನಿಮಾ ನಟೆ ರೂಪೇಶ್ ಶೆಟ್ಟಿ ಹೊಸ ಕಾರ್ ಬಿಡುಗಡೆ ಮಲ್ತದು ಸುರುತ ಗಿರಾಕಿ ಮೋನಪ್ಪ ನಾಯಕ್ರೆಗ್ ಕಾರ್ದ ತರ್ಕೊಲ್ ಕೊರಿಯರು ಲೋಕದ ಶ್ರೇಷ್ಠ ಕಾರ್ ತಯಾರು ಮಲ್ಪುನ ಕಂಪನಿಲಿಡು ಒಂಜಾದು ಪುನಃ ಟೊಯೋಟಾ ಹೊಸ ಮಾದರಿ ಬೊಕ್ಕ ತಂತ್ರಜ್ಞಾನದ ಟೊಯೋಟಾ ಗ್ಲಾನ್ಸಾ ಕಾರನ್ನು ಬಿಡುಗಡೆ ಮಲ್ತದಿತ್ತದು ಅವು ಕುಡ್ಲಟ್ಲ ಬಿಡುಗಡೆ ಆತಂಡ ಪಡೇಲ್ದ ಯುನೈಟೆಡ್ ಟೊಯೋಟಾ ಕಂಪನಿ ಶೋರೂಮುಡು ನಡತಿನ ಕಾರ್ಯಕ್ರಮಟ್ಟು ಕನ್ನಡ ಬೊಕ್ಕ ತುಳು ಚಿತ್ರರಂಗದ ನಟೆ ರೂಪೇಶ್ ಶೆಟ್ಟಿ ಹೊಸ ಟೊಯೋಟಾ ಗ್ಲಾನ್ಸಾ ಕಾರನ್ನು ಬಿಡುಗಡೆ ಮಲ್ತದು ಸುರತ ಗಿರಾಕಿಗೂ ಹೊಸ ಕಾರ್ದ ತರ್ಕೊಲ್ ಕೊರಿಯರು
ಕಾರ್ದ ಬಗೆಟ್ಟು ರೂಪೇಶ್ ಶೆಟ್ಟಿ ಮೆಚ್ಚುಗೆದ ಪಾತ್ರ ಪಂಡದು ಟೊಯೋಟಾ ಕಂಪನಿ ಬಿಡುಗಡೆ ಮಲ್ಪನ ಪ್ರತಿಯೊಂದು ಕಾರ್ಲ ಎಡ್ಡೆ ಗುಣಮಟ್ಟದ ಆದುಂಡು. ಈ ಸರ್ತಿ ಬಿಡುಗಡೆ ಮಲ್ತಿನ ಗ್ಲಾನ್ಸ ವಿನ್ಯಾಸ ತಂತ್ರಜ್ಞಾನಡು ಅವೇ ವಿಶ್ವಾಸದ ಗುಣಮಟ್ಟ ಹೊಂದುದು ಅಂತ ಪಂಡಿರು. ಟ್ರಸ್ಟೆಡ್ ಬ್ರ್ಯಾಂಡ್ ನಂಗೆ ಒಂದು ಇನೋವಾ ಅದಕ್ಕೆ ಒಂದು ಫಾರ್ಚುನರ್ ಅದಕ್ಕೆ ಟೊಯೋಟಾ ಅವೇ ಒಂದು ವೆಹಿಕಲ್ಸ್ ಎತ್ತುಲ್ಲ ನಂಬಿಕೆ ನಾನು ಕೇಳೋದು ಜಿಜಿನಲ್ಲಿ ನಮ್ಮ ಕೇಳು ಅವಿಂಚ ಅದಿಂಚ ಅವದೇ ಪೋಲಿ ಆಯ್ತು ಉಂಡಿಗೆ ಬಟ್ ಟೊಯೋಟದ ಕಾರಲ್ಲಿ ಬಂದಾಗ ನಂಗೆ ಕೇಳೋದು ಟೊಯೋಟದ ಮರ ಎದುರಲ್ಲಿ ಸೊ ಅಂಚಾದೆ ಇದು ಗ್ಲಾನ್ಸ್ ಎಲ್ಲ ದಾಲ ಆಗ್ಲಮೆಂಟದಲ್ಲ ಕೇಳಂದೆ ಜಸ್ಟ್ ಬರೀ ಓದಿನ ನಂಗೆ ಯಾವುದು ಇಂಚಿನ ಮತ್ತು ಫೀಚರ್ಸ್ ಉಂಟು ಡೆಫಿನೆಟ್ಲಿ ಆ ಪ್ರೈಸಿಗೆ ದಿಕ್ಕು ಅಂಚಿನ ಒನ್ ಆಫ್ ದ ಬೆಸ್ಟ್ ಕಾರ್ ಇದು ಡೆಫಿನೆಟ್ಲಿ ಒನ್ ಆಫ್ ದ ಫೆಂಟಾಸ್ಟಿಕ್ ಕಾರ್. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ನಮ್ಮ ಪಾತ್ರ ನಡೆದು ಅನ್ವೀಲ್ ಮಲ್ಪನಿಗೆ ಜಾಸ್ತಿ ಕಾನ್ಸಂಟ್ರೇಷನ್ ತೋರ್ಕ ಗ್ಲಾನ್ಸಾ ಕಾರ್ ದಿತ್ತೊನ್ನಕ್ಕೆ ಮೋನಪ್ಪ ನಾಯಕ್ ಪಾತಿರ್ದು ಎಂಕ್ಲಿಗ್ ಎಡ್ಡೆ ಗುಣಮಟ್ಟದ ಕಾರ್ದ ಅಗತ್ಯ ಇತ್ತಡ. ಅಂಚಾದು ನಗರದ ಮಾತಾ ಶೋರೂಮ್ಗೂ ಪೋತ ಟೊಯೋಟಾ ಕಂಪನಿಗೆ ಬನ್ನಗ ಗ್ಲಾನ್ಸಾ ಬಾರಿ ಎಡ್ಡೆ ತೋಜಡ ಎಂಕ್ಲಿಗ್ ಬಾರಿ ಇಷ್ಟ ಆತನಂದ್ ಪಂಡಿರು. ಗೂಗಲ್ ತೂನಾಗ ಖುಷಿ ಅಂಡ್ ಅಂಚದ ಗಾಡಿ ಇಮಿಡಿಯೇಟ್ ಬುಕ್ ಮಾಡ್ಬಿಡ್ಯ ಆರ್ನ ಒಂಜಿ ಎಂಚಿನ ಅಶ್ಯೂರೆನ್ಸ್ ಗಾಡಿ ಮತ್ತೆ ಎಡ್ಡೆ ಉಂಡು ಐತ ಬಗ್ಗೆ ಫೀಚರ್ಸ್ ಬಗ್ಗೆ ಮತ್ತೆ ಬಾರಿ ಶೋಕ್ ಪಂಡಿರು. ಅಂಚಾದ ಎಂಗ್ಲು ಆ ಒಂಜಿ ನಂಬಿಕೆ ಎಂಗ್ಲ ಬಾರಿ ಬೇಗ ಬುಕ್ ಮಾಡ್ತ ಅಂಚನೆ ಎಂಗ್ಲ ಸ್ವಲ್ಪ ಸರ್ವಿಸ್ ಇಲ್ಲ ಅಂಚನೆ ಸರ್ವಿಸ್ ವೆರಿ ನೈಸ್ ದಯಪಂಡ ಎನ್ನಡ ಗಾಡಿ ಇತ್ತಂಡು ಐನು ಎಕ್ಸ್ಚೇಂಜ್ ಇಲ್ಲ ಇಮಿಡಿಯೇಟ್ ಯಾನು ವಿತ್ ಇನ್ ನೋ ಟೈಮ್ ಒಂಜಿ ದಿನತಲ ಆಗ್ಲ ಇನ್ನು ಎನ್ನ ಪನ್ನ ರೇಟಿಗೆ ಆಗ್ಲು ಎಂಕ್ ಮಂತ್ ಕೊರಿಯರ್ ಅವಳು ಒಂಜಿ ಗ್ರೇಟ್ ಪಣ್ಣವಳಿ. ಯುನೈಟೆಡ್ ಟೊಯೋಟಾ ಸೇಲ್ಸ್ ಎಕ್ಸಿಕ್ಯೂಟಿವ್ ಅವಿನಾಶ್ ಗ್ಲಾನ್ಸಾ ಕಾರ್ದ ವಿಶೇಷತೆದ ಬಗೆಟ್ಟು ಪೂರಾ ಮಾಹಿತಿ ಕೊರಿಯರು. ಈ ಮಾಡೆಲಲ್ಲಿ ನಿಮಗೆ ಏನೆಲ್ಲ ಸ್ಪೆಷಾಲಿಟಿ ಇದೆ ಅಂದರೆ ಒಳಗಡೆ ನೋಡೋದಂತಾದರೆ ನಿಮಗೆ ಡುವೆಲ್ ಟೋನ್ ಇಂಟೀರಿಯರ್ಸ್ ಕೊಟ್ಟಿದ್ದಾರೆ, ಪಿಯಾನೋ ಬ್ಲ್ಯಾಕ್ ಕೊಟ್ಟಿದ್ದಾರೆ, ಆಮೇಲೆ 9 ಇಂಚ್ ಹೆಡ್ಸಪ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. 9 ಇಂಚ್ ಡಿಸ್ಪ್ಲೇ ಇದೆ ಇದರಲ್ಲಿ. ನಿಮಗೆ ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ ನಿಮಗೆ ಇನ್ನೊಂದು ಆಲ್ ನಿಮಗೆ 360 ಡಿಗ್ರಿ ಕ್ಯಾಮರಾ ಕೊಟ್ಟಿರೋದ್ರಿಂದ ನಿಮಗೆ ಡಿಸ್ಪ್ಲೇ ಕೂಡ ಅಷ್ಟೇ ಮೊದಲಕ್ಕಿಂತ ಇವಾಗ ಅಪ್ಗ್ರೇಡ್ ಆಗಿದೆ. ಇನ್ನೊಂದು ಏನಂದರೆ ನಿಮಗೆ ಆಟೋ ಕ್ಲೈಮೇಟ್ ಕಂಟ್ರೋಲ್ AC ಬರುತ್ತೆ. ಸ್ವಿಚಸ್ ಕೂಡ ಅಷ್ಟೇ ನಿಮಗೆ ತುಂಬ ಸ್ಲೀಕಾಗಿ ಕೊಟ್ಟಿದ್ದಾರೆ, ತುಂಬ ಯುನೀಕಾಗಿ ಕೊಟ್ಟಿದ್ದಾರೆ. ಇನ್ನೊಂದು ಏನಂದರೆ ಈ ಸಲ ಬಂದ ಇದರಲ್ಲಿ ಫ್ಲ್ಯಾಟ್ ನಿಮಗೆ ಡಿ ಶೇಪ್ಡ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಇನ್ನೊಂದು ಇದರಲ್ಲಿ ಅಡಿಷ್ನಲ್ ಫೀಚರ್ಸ್ ಏನಂದರೆ ನಿಮಗೆ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಈ ಸಲ ಈ ಟಾಪ್ ಮಾಡಲ್ ನಿಮಗೆ ಹೆಡ್ಸಪ್ ಡಿಸ್ಪ್ಲೇ ಬರುತ್ತೆ. ಇದರಲ್ಲಿ ನಿಮಗೆ ನಿಮ್ಮ ಮೈಲೇಜ್ ಆಗಿರ್ಬೋದು ಅಥವಾ ಬ್ರೈಟ್ನೆಸ್ ಆಗಿರ್ಬೋದು, ಸೊ ಕೆಲವೊಂದು ಫೀಚರ್ಸ್ ನಿಮಗೆ ಸ್ಪೀಡ್ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ನಿಮಗೆ 360 ಡಿಗ್ರಿ ಕ್ಯಾಮರಾ ಬಟನ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಗಾಡಿ ಎಲ್ಲಿ ಎಕ್ಸಾಕ್ಟಾಗಿ ನೀವು ಪಾರ್ಕಿಂಗ್ ಮಾಡಿದ್ದೀರಿ, ಎಲ್ಲಿ ಪೊಸಿಷನ್ ಇದೆ, ಆಮೇಲೆ ಸುತ್ತಮುತ್ತ ಯಾವ ಗಾಡಿ ಇದೆ, ಸೊ ಅದೊಂದು ಸೇಫ್ಟಿ ಫೀಚರ್ ಅಂತ ಹೇಳ್ಬೋದು. ಆಮೇಲೆ ನಿಮಗೆ ಆಲ್ ಡೋರ್ ಪವರ್ ವಿಂಡೋಸ್ ಬರುತ್ತೆ, ಡ್ರೈವರ್ ಸೈಡ್ ಆಟೋ ನಿಮಗೆ ಪವರ್ ವಿಂಡೋಸ್ ಬರುತ್ತೆ. ಆಮೇಲೆ ನಿಮಗೆ ಇದರಲ್ಲಿ ಇನ್ನೊಂದು ಏನೊಂದು ಸ್ಪೆಷಾಲಿಟಿ ಅಂದರೆ ನಿಮಗೆ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ, ಆಮೇಲೆ ಸ್ಟೆಬಿಲಿಟಿ ಕಂಟ್ರೋಲ್ ಇದೆ. ಈ ಟ್ರ್ಯಾಕ್ಷನ್ ಕಂಟ್ರೋಲ್ ಮೇನ್ ಉದ್ದೇಶ ಏನಂದರೆ ನಿಮಗೆ ಗಾಡಿ ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇರುತ್ತೆ, ನೀವು ಟ್ರ್ಯಾಕ್ ಬಿಟ್ಟು ಆ ಕಡೆ ಈ ಕಡೆ ಹೋಗೋದಿಲ್ಲ ಈ ವೆಹಿಕಲ್. ಸೊ ಟ್ರ್ಯಾಕ್ಷನ್ ಕಂಟ್ರೋಲ್ ಒಂದು ಅಡಿಷ್ನಲ್ ಫೀಚರ್ಸ್ ನಿಮಗೆ. ಆಮೇಲೆ ನಿಮಗೆ ಇದರಲ್ಲಿ ಇನ್ನೊಂದು ಏನಂದರೆ ಸ್ಟೆಬಿಲಿಟಿ ಕಂಟ್ರೋಲ್. ವೆಹಿಕಲ್ ನಿಮಗೆ ಸ್ಟೇಬಲ್ ಆಗಿರ್ತದೆ, ಅಂದರೆ ನಿಮಗೆ ಟರ್ನ್ ತೆಗಿಬೇಕಾದ್ರೆ ಹೈ ಸ್ಪೀಡಲ್ಲಿ ನಿಮಗೆ ಏನೂ ಪ್ರಾಬ್ಲಮ್ ಬರೋದಿಲ್ಲ ಸ್ಟೆಬಿಲಿಟಿ ಕಂಟ್ರೋಲ್ ಇರೋದರಿಂದ. ಆಮೇಲೆ ನಿಮಗೆ ಆಟೋ ಹೆಡ್ಲ್ಯಾಂಪ್ಸ್ ಆನ್ ಆ್ಯಂಡ್ ಆಫ್ ಬರುತ್ತೆ. ಇದು ನಿಮಗೆ ಫೀಚರ್ಸ್. ಯುನೈಟೆಡ್ ಟೊಯೋಟಾದ ಆಡಳಿತ ನಿರ್ದೇಶಕರು ಆರೂರು ಗಣೇಶ್ ರಾವ್, ಡೀಲರ್ ಪ್ರಿನ್ಸಿಪಾಲ್ ಆರೂರು ರಾಮ್ಗೋಪಾಲ್ ರಾವ್, ಆರೂರು ರಾಘವೇಂದ್ರ ರಾವ್, ಆರೂರು ವಿಕ್ರಮ್ ರಾವ್, ಸಿಇಒ ರಮೇಶ್ ಪ್ರಭು ಪಾಲ್ಗೊಂಡಿರು. ಕೂಲ್ ನ್ಯೂ ಗ್ಲಾನ್ಸಾ ಮ್ಯಾನ್ಯುವಲ್ ಒಕ್ಕ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ರಡ್ಡೆಟ್ಲ ಈ ಕಾರ್ ತಿಕ್ಕೊಂಡು ಎಡ್ಡೆ ಶಕ್ತಿದ ಪರಿಣಾಮ ಬೀರುನ K-Series ಇಂಜಿನ್ ಉಂಡು. ಕುಡ್ಲದ MRPL ಸಂಸ್ಥೆ ಸ್ಥಾಪನೆಯಾದ 25 ವರ್ಷದಿಂಜಿನ ಲೆಕ್ಕುಡು ಕೃಷ್ಣಾಪುರ ಕೈಕಂಬದ MRPL ಆಸ್ಪತ್ರೆಡು ಶುಕ್ರವಾರ ನೆತ್ತಿರ್ದಾನ ಶಿಬಿರ ನಡಪಾಯರು. ಕುಡ್ಲದ ಮೆಲ್ನಾಗ್ ಜಿಲ್ಲಾ ಆಸ್ಪತ್ರೆದ ಜತೆ ಸೇರಿಗಿಡು ನಡಪಾಯಿನ ಶಿಬಿರನು 150 ಸರ್ತಿ ನೆತ್ತಿರ್ದಾನ ಕೊರ್ತಿನ ಡಾಕ್ಟರ್ ಸುದೇಶ್ ಶಾಸ್ತ್ರಿ ಶರವು ಉದೀಪನ ಮಲ್ತೆರು. ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ MRPL ಬೊಕ್ಕ ಕುಡ್ಲದ ವೆಲ್ನಾಗ್ ಜಿಲ್ಲಾ ಆಸ್ಪತ್ರೆದ ಜತೆ ಸೇರಿಗಿಡ್ MRPL ಸಂಸ್ಥೆ ಸ್ಥಾಪನೆದ 25 ವರ್ಷದಿಂಜಿ ನಡೆದವರ ಶುಕ್ರವಾರ ಕೃಷ್ಣಾಪುರ ಕೈಕಂಬದ MRPL ಆಸ್ಪತ್ರೆಡ್ ನೆತ್ತಿರ್ದಾನ ಶಿಬಿರ ಅಟ್ಟಣೆ ಮಲ್ತದಿತ್ತೇರು. 150 ಸರ್ತಿ ನೆತ್ತಿರ್ದಾನ ಮಲ್ತದು ಜೀವದಾನಿಯಾದ ಪುನಃ ಡಾಕ್ಟರ್ ಸುದೇಶ್ ಶಾಸ್ತ್ರಿ ಶರವು ತುಡರ್ ಪೊತ್ತದು ನೆತ್ತಿರ್ದಾನ ಶಿಬಿರ ಉದೀಪನ ಮಲ್ತದು ಎಡ್ಡೆಪ್ಪು ಬೈಕೇರು. ಆಸ್ಪತ್ರೆ
ಮತ್ತು ಸಿಬ್ಬಂದಿ ಹಾಗೂ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನ್ನಲ್ಲಿ ಇಲ್ಲಿ ಕರೆಸಿ ನಿಮ್ಮ 25ನೇ ವರ್ಷದ ಆ್ಯನಿವರ್ಸರಿಯ ಪರವಾಗಿ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಅವರು ಹಮ್ಮಿಕೊಂಡಿದ್ದಾರೆ. ಇವತ್ತು ಈ ಶುಭ ನಡೆಯುವಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಉತ್ತಮ ರೀತಿಯಲ್ಲಿ ತುಂಬ ಮಂದಿ ಬಂದು ಇಲ್ಲಿ ಬ್ಲಡ್ ಡೊನೇಟ್ ಮಾಡುವಂಥ ಪ್ರಯತ್ನಿಸಿ ಎಲ್ರಿಗೂ ಶುಭವಾಗಲಿ. ನನ್ನ ಒಂದು ಕಿವಿ ಮಾತು ಏನಂತ ಹೇಳಿದರೆ, ಇಲ್ಲಿ ಬಂದವರು ಬರೀ ಬ್ಲಡ್ ಡೊನೇಷನ್ ಮಾಡೋದಲ್ಲ, ಅವರ ಮನೆಯವರನ್ನು ಅವರ ಸಂಬಂಧಿಕರನ್ನೆಲ್ಲ ಪ್ರೋತ್ಸಾಹಿಸಿ ಇಲ್ಲಿ ಬ್ಲಡ್ ಡೊನೇಷನ್ ಮಾಡುವಂತೆ ಅವರನ್ನು ಎಲ್ಲ ಪ್ರೇರೇಪಿಸಬೇಕಾಗಿ ನನ್ನ ವಿನಂತಿ. MRPL has completed glorious 25 years. For the last 25 years, MRPL is serving the nation by providing fuel, providing employment to the local people. On this occasion of completing 25 years of MRPL is organizing this blood donation camp. So many of our employees, our stakeholders, today they are contributing to the society by donating blood. I would like to thank in advance to all the citizens who are contributing to this great cause of donation of blood. ವೆನ್ಲಾಕ್ ಬ್ಲಡ್ ಬ್ಯಾಂಕ್ ಆಫೀಸರ್ ಡಾಕ್ಟರ್ ಶರತ್, MRPL ಕಂಪನಿಯ ನಿರ್ದೇಶಕರು ಸಂಜಯ್ ವರ್ಮಾ, MRPL ದ ಚೀಫ್ ವಿಜಿಲೆನ್ಸ್ ಆಫೀಸರ್ ರಾಜೀವ್ ಕುಶ್ವಾ, ಶ್ರೀಮತಿ ಕುಶ್ವಾ ಪಾಲ್ಗೊಳ್ಳಿರು. 100 ಹೆಚ್ಚು ಜನ ಶಿಬಿರಡು ಪಾಲ್ಗೊಳ್ಳುತ್ತಂದು ನೆತ್ತಿರದಾನ ಕೊರಿಯರು. ಒಡಿಪು ಜಿಲ್ಲೆಗೂ ಇಡೀ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಂಜೂರು ಮಲ್ಪೊಡು ಒತ್ತಾಯ ಮಲ್ತದು ಶುಕ್ರವಾರ ಕರಾವಳಿ ಯೂತ್ ಕ್ಲಬ್ ಬೊಕ್ಕ ಪುದರ್ ಪೋಯಿ ಮನೋರೋಗ ವೈದ್ಯರು ಡಾಕ್ಟರ್ PV ಭಂಡಾರಿ ದುಂಬಾಳ್ತಿಡು ಮಲ್ಪಿಡು ಜಿಲ್ಲಾಧಿಕಾರಿ ಆಫೀಸ್ ಮಣಿಪಾಲ ಮುಟ್ಟ ಮೌನ ಪ್ರತಿಭಟನಾ ಮೆರವಣಿಗೆ ನಡಪಾಯಿರು. ಒಡಿಪು ಜಿಲ್ಲೆಗೂ ಇಡೀ ಸರ್ಕಾರಿ ಮೆಡಿಕಲ್ ಕಾಲೇಜು ಮಂಜೂರು ಮಲ್ಪೊಡು ಒತ್ತಾಯ ಮಲ್ತದು ಕರಾವಳಿ ಯೂತ್ ಕ್ಲಬ್ ಬೊಕ್ಕ ಪುದರ್ ಪೋಯಿ ಮನೋರೋಗ ವೈದ್ಯರು ಡಾಕ್ಟರ್ PV ಭಂಡಾರಿ ದುಂಬಾಳ್ತಿಡು ಮಲ್ಪಿಡ್ದು ಜಿಲ್ಲಾಧಿಕಾರಿ ಆಫೀಸ್ ಮಣಿಪಾಲ ಮುಟ್ಟ ಶುಕ್ರವಾರ ಮೌನ ಪ್ರತಿಭಟನಾ ಮೆರವಣಿಗೆ ನಡಪಾಯಿರು. ಈ ಪೊರ್ತುಡು ಡಾಕ್ಟರ್ PV ಭಂಡಾರಿ ಸುದ್ದಿ ಮಾಧ್ಯಮದ ಕ್ರೀಡ ಪಾತಿರ್ದು ಇನ್ನಿ ಮೂರ್ಕೆರ್ನ ದಿನಾಚರಣೆ ನಮ್ಮ ಮಾತ ಮೂರ್ಕೆರೆ ಒಡಿಪು ಜಿಲ್ಲೆ ಆದ 22 ವರ್ಷ ಅಂಡಲ ನಮ್ಮ ರಾಜಕಾರಣಿಲು ನಮ್ಮನ್ನು ಮೂರ್ಖೆರಾದೆ ಮಲ್ತೊಂದು ಬೈದರು. ಇಡೀ ರಾಜುಡು ಡಾಕ್ಟರ್ BS ಆಚಾರ್ಯರು ಪದ್ರಾಡು ವೈದ್ಯಕೀಯ ಕಾಲೇಜು ಮಂಜೂರು ಮಲ್ತಿದ್ದರು. ಆಂಡ ಅರೆನನಿ ಜಿಲ್ಲೆಡು ಸರ್ಕಾರಿ ವೈದ್ಯಕೀಯ ಕಾಲೇಜು ನನ್ನಲ್ಲ ಮಂಜೂರಾತಜಿ. PPP ಮಾದರಿಡು ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಲ್ಪನ ಬಗ್ಗಿಟ್ಟು ಶಾಸಕರು ಸೂಚನೆ ಕೊಡ್ತಾರೆ. ಅಂಚಂಡ ಸರ್ಕಾರಲ್ಲ PPP ಮಾದರಿಡು ನಡಪಾಗ PPP ಮಾದರಿಡು ವೈದ್ಯಕೀಯ ಕಾಲೇಜು ಮಲ್ತದು 10 ವರ್ಷದ ಬೊಕ್ಕ ಕುಡೂರ ಪತ್ರಿಕಾ ಗೋಷ್ಠಿ ನಡಪಾದು ಎಂಕಲು ಸರ್ಕಾರದ ಸ್ವಾಧೀನ ಗುದಿತ್ತೊಂದ ಅಂದು ಸಾರುನ ಕಾಲ ಬರ್ಪುಂಡು. ಖಾಸಗಿ ದಕ್ಲಿಗೂ ವೈದ್ಯಕೀಯ ಕಾಲೇಜು ಕೊರುಂಡ ಅಕಲು ಬಜಿ ವ್ಯವಹಾರ ಮಾತ್ರ ಮಲ್ಪು ಇருந்து ಡಾಕ್ಟರ್ ಭಂಡಾರಿ ಪಂಡಿರು. ಲಕ್ಷ 15 ಲಕ್ಷ ತನಕ KMC ಕಟ್ಟಬೇಕು ಯಾರಾದ್ರೂ. ಈಗ ಅದು ಕೂಡ ನಿಮ್ಮ ಯಾವುದು ನೀಟ್ ಎಕ್ಸಾಮಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರು ಕೂಡ ಅಷ್ಟು ಕಟ್ಟಲೇಬೇಕಾಗ್ತದೆ. ರ್ಯಾಂಕ್ ಬಂದು ಎಂದಲ್ಲ, ಇವತ್ತು ಒಂದಿನಕ್ಕಲ್ಲ, ಇನ್ನು ಮುಂದೆ ಕೂಡ ನಾವು ಇದನ್ನು ಕಂಟಿನ್ಯೂ ಮಾಡ್ತೇವೆ. ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಅನೌನ್ಸ್ ಆಗೋ ತನಕ ಇನ್ನು ನೆಕ್ಸ್ಟ್ ಇದರ ಪ್ರಕಾರ ನೆಕ್ಸ್ಟ್ ಮಂತ್ ಇದರ ಒಂದೊಂದು ತಿಂಗಳ ಪ್ರಕಾರ ಒಂದೊಂದು ತಾಲೂಕು ಅಥವಾ ವಿಧಾನಸಭಾ ಕ್ಷೇತ್ರ ಅವರಿಗೆ ಶಾಸಕರಿಗೆ ಅಲ್ಲೇ ಹೋಗಿ ನಾವು ಮನವಿ ಕೊಟ್ಟು ಪ್ರತಿಯೊಬ್ಬರು MP MLA ಯಾರೆಲ್ಲ ಇದ್ದಾರೆ ಈ ಸಂಬಂಧಪಟ್ಟವ್ರ ಜಿಲ್ಲೆಗೆ ಎಲ್ಲರಿಗೂ ಕೂಡ ಒಂದೊಂದು ಮನವಿ ಕೊಟ್ಟು ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕಂತ ಆಗ್ರಹ ಮಾಡ್ತೇವೆ. ಸುರತ್ಕಲ್ ಪಂಟಿರ್ನ ಸಂಘ ಲಯನ್ಸ್ ಕ್ಲಬ್ ಹಳೆಯಂಗಡಿ ಬೊಕ್ಕ ಕುಡ್ಲದ KMC ಆಸ್ಪತ್ರೆದ ಒಟ್ಟು ಸೇರಿಕೆಡು ಸುರತ್ಕಲ್ ಬಂಟಿರ್ನ ಭವನಡು ನೆತ್ತಿರ್ದಾನ ಶಿಬಿರ ನಡೆಸದಿತ್ತಂಡು. ಸುರತ್ಕಲ್ದ ಡಾಕ್ಟರ್ TR ಶೆಟ್ಟಿ ಶಿಬಿರ ಉದಿಪನ ಮಲ್ತೆರು. ಸುರತ್ಕಲ್ ಬಂಟಿರ್ನ ಸಂಘ ಲಯನ್ಸ್ ಕ್ಲಬ್ ಹಳೆಯಂಗಡಿ JCA ಸುರತ್ಕಲ್ ಬೊಕ್ಕ KMC ಆಸ್ಪತ್ರೆ ಕುಡ್ಲದ ನಿಲಿಟ್ಟು ನೆತ್ತಿರ್ದಾನ ಶಿಬಿರ ಐತಾರ ಸುರತ್ಕಲ್ ಬಂಟಿರ್ನ ಭವನುಡು ನಡೆತಂಡು. ಸುರತ್ಕಲ್ದ ಹಿರಿಯ ವೈದ್ಯರು ಡಾಕ್ಟರ್ TR ಶೆಟ್ಟಿ ಶಿಬಿರ ಉದಿಪನ ಮಲ್ತೆರು. ಡಾಕ್ಟರ್ TR ಶೆಟ್ಟಿ ಪಾತಿರ್ದು ನೀರು ದಾನ, ಅನ್ನದಾನ, ಗೋದಾನ,
ಭೂದಾನದಂಚ ನೆತ್ತಿರ್ದಾನಲ ಮಾಮಲ್ಲ ದಾನ ಆದಿತದ ಜನಕ್ರೀಡ ಈ ಬಗೆಟ್ ತಿಳುವಳಿಕೆ ಮೂಡಾವಡಾತಂಡ ನೆತ್ತಿರ್ದಾನ ಕೋರುಂಡ ನನೊಂಜಿ ಜೀವ ವರಿಪಾವಲಿ 18 ವರ್ಷದ್ದು ಅಶ್ಪ ವರ್ಷದುಲೈದ ಪ್ರತಿಯೊರಿಲ 3 ತಿಂಗಳುಗೊರ ನೆತ್ತಿರ್ದಾನ ಮಲ್ಪೊಲಿ ನೆತ್ತಿರ್ ಕೊರುಂಡ ಆರೋಗ್ಯ ಎಡ್ಡೆ ಆಪುಂಡು ಜವಣ ಜವಂದಿ ಹೆಚ್ಚಾದ ನೆತ್ತಿರ್ದಾನ ಮಲ್ಪುಡುಂದು ಆರ್ಪಂಡಿರು. ಆ ಕಾಲದಲ್ಲಿ ಈ ರಕ್ತದಾನ ಅಂಗಾಂಗ ದಾನಗಳ ಪರಿಕಲ್ಪನೆ ಇರಲಿಲ್ಲ. ಈಗಿನ ಕಾಲದಲ್ಲಿ ಬಹುಶಃ ಈ ಎಲ್ಲ ದಾನಗಳಿಗಿಂತಲೂ ರಕ್ತದಾನ ಅಂಗಾಂಗ ದಾನ ಬಹಳ ಶ್ರೇಷ್ಠವೆಂದು ನಾವು ತಿಳಿಯಬಹುದು. ಯಾಕಂದರೆ ಈ ಮಹಾದಾನಗಳಿಂದ ಆ ದಾನಗಳನ್ನು ಕೊಂಡುಕೊಳ್ಳುವವನಿಗೆ ಒಂದು ತಾತ್ಕಾಲಿಕ ನೆಮ್ಮದಿ ಸಿಗ್ತದೆ. ಆದರೆ ಈ ರಕ್ತದಾನ ಅಂಗಾಂಗ ದಾನಗಳಿಂದ ನಾನು ದಾನಿಯು ಕೊಳ್ಳುವವನಿಗೆ ಒಂದು ಜೀವದಾನವನ್ನು ಮಾಡಿದಂತಹ ಪುಣ್ಯ. ಹಾಗಾಗಿ ರಕ್ತದಾನ ಮತ್ತು ಅಂಗಾಂಗ ದಾನ ಅತ್ಯಂತ ವಿಶಿಷ್ಟವಾದುದು ಶ್ರೇಷ್ಠವಾದುದೆಂದು ನಾವು ತಿಳಿಯಬಹುದು. ಲಯನ್ಸ್ ಕ್ಲಬ್ದ ನಾಗೇಶ್ ಕುಮಾರ್ ಎಂಜೆ, ಜೆಎಫ್ಎಂದ ರಾಜೇಶ್ವರಿ ಡಿ ಶೆಟ್ಟಿ, ಕೆಎಂಸಿ ಆಸ್ಪತ್ರೆದ ಡಾಕ್ಟರ್ ಕೆಸಿಯಾ, ಹಳೆಯಂಗಡಿ ಲಯನ್ಸ್ ಕ್ಲಬ್ ಗುರುಕಾರ್ಯರು ಅರುಣ್ ಕುಮಾರ್ ಶೆಟ್ಟಿ, ಬಂಟೆರ್ನ ಸಂಘ ಸುರತ್ಕಲ್ದ ಗುರಿಕಾರ್ಯರು ಸುಧಾಕರ್ ಎಸ್ ಪೂಂಜಾ, ಕೋಶಾಧಿಕಾರಿ ರತ್ನಾಕರ ಶೆಟ್ಟಿ, ಪ್ರಧಾನ ಕಾರ್ಯಂತರು ಪ್ರವೀಣ್ ಶೆಟ್ಟಿ, ಮಹಿಳಾ ವೇದಿಕೆ ಗುರುಕಾರ್ದಿ ಚಿತ್ರಾ ಜೆ ಶೆಟ್ಟಿ, ವಿಜಯ್ ಮೆಡಿಕಲ್ದ ಆಡಳಿತ ನಿರ್ದೇಶಕರು ದಯಾನಂದ ಶೆಟ್ಟಿ ಪಾಲ್ಗೊಳ್ಳುತ್ತಿದ್ದರು. ಒತ್ತು ಗುರುಕಾರ್ಯರು ಲೋಕಯ್ಯ ಶೆಟ್ಟಿ ಮುಂಚೂರು, ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಇತ್ತೆ ಕೊಡೋರ ಇನಿತ ಮಲ್ಲ ಸುದ್ದಿರು. ಕುಡ್ಲಡು ಓಟುದ ಸುಧಾರಣಾ ಕ್ರಮದ ಬಗೆಟ್ ಪಾತ್ರಕತೆ, ಜಾತಿ ವೇಷ ಭಾಷೆ ಗಡಿ ನೀರು ಒಬ್ಬೇ ಭೇದ ಭಾವಗೂ ಬಜಿ ರಾಜಕಾರಣಿಲು ಅಪರಾಧಿ ಪಂಡ ಸರಿಯತ್ತು ದೆಟ್ಟು ಮಾತಿರ್ನಲ ತಪ್ಪುಂಡು ವಿಶ್ವೇಶ್ವರ ಹೆಗ್ಡೆ ಕಾಗೇರಿ. ಕುಡ್ಲದ ಬೆಲ್ಲಾವ್ ಜಿಲ್ಲಾ ಆಸ್ಪತ್ರೆಗೆ ಕರ್ನಾಟಕ ಬ್ಯಾಂಕ್ದು ಸರ್ಜಿಕಲ್ ಮೈಕ್ರೋಸ್ಕೋಪ್ ಸಾಧನ, ಇತ್ತದ ಮಟ್ಟದ ತಂತ್ರಜ್ಞಾನ ಸಾಧನಲೆಡ್ದು ಕಣ್ಣದ ಆರೈಕೆಡು ಗೋಡೈನಾಥ್ ಬುಳಿಚುಳಿ ಸಾಸಾದ ಮಹಾಬಲೇಶ್ವರ ಎಂಎಸ್. ಕುಡ್ಲಾ ಪಡೀಲ್ದ ಟೊಯೋಟಾ ಕಂಪನಿದ ಶೋರೂಮ್ಗಳು ಹೊಸ ಮಾದರಿ ಬೊಕ್ಕ ತಂತ್ರಜ್ಞಾನದ ಟೊಯೋಟಾ ಗ್ಲಾನ್ಸಾ ಕಾರ್ ಬಿಡುಗಡೆ. ಕುಡ್ಲದ ಎಂಆರ್ಪಿಎಲ್ ಸಂಸ್ಥೆಗೆ 25 ವರ್ಷದಿಂಜಿನ ಲೆಕ್ಕಡು ಕೃಷ್ಣಾಪುರ ಕೈಕಂಬದ ಎಂಆರ್ಪಿಎಲ್ ಆಸ್ಪತ್ರೆಡು ನೆತ್ತಿರ್ದಾನ ಶಿಬಿರ. ಇಡೆಗು ಇನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲ ಐತೆ ಪುರ್ತಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇರು.